ಹಾಯ್ ಗೈಸ್ ಮತ ಮುಗಿಂದತೆ ಪತ್ತನಾಜೆ ಕರಿಂದತೆ ಅಂಚಾದ ಕಲಾವಿದರು ಮತ ಕೂಡ ಒಟ್ಟಾತ ಅಂಚಾಗಿ ಮುರಣಿಲ್ಕೊಂಡಿ 4-5 ದಿನ ಆಡತ್ತೆ ಅಂಚ ಬಾರಿ ಸಂತೋಷ ತುಂಟು ಪಾತ್ರ ಪಚ್ಚದೆಲ್ಲ ಬ್ಲೂತ್ ಅಲ್ಲ ಗ್ರೀನ್ ಎಲ್ಲ ಬರ್ತದ ಏತ್ ಬರ್ತದೆ ಒಂಜನ ನಮ್ಮ ತುಳುವ ಮಾಣಿಕ್ಯ ಅರವಿಂದ ಗೋಳಾಚಾರ್ಯ ಪಟ್ಲ ಯಕ್ಷಧ್ರುವ ಪಟ್ಟಗೊಂಡ 2023 ಸರ್ಕಾರ ಮಲ್ಪನ ಕೆಲಸ ಏನು ಪಟ್ಲ ಫೌಂಡೇಶನ್ ಮಲ್ಪದ ರಿಸರ್ಚ್ ಒಂದು ಸ್ಪೆಷಲ್ ಆದ ರಂಗಭೂಮಿ ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅವಿಂಜೆಂಟ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಇಲ್ಲಿನ ರಂಗಭೂಮಿಯನ್ನು ಕೂಡ ಬೊಕ್ಕವರಿ ಭಾಗವತರು ಆರು ನಂಬಿಕೆ ಕೊಡೋದು ಮಾಡ್ತೀನಿ ಅಂಚ ಥರದ್ದು ನಮ್ಮ ಸಂಸ್ಥೆ ಅಂಚಾದ ನಮ್ಮ ಸಂಸ್ಥೆ ಬರ್ತಿನ ಅಭಿಮಾನನು ನೆಕ್ಸ್ಟ್ ಪೂರ್ಣ ಪ್ರಮಾಣನು ಸಪೋರ್ಟ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಕೇವಲ ಸಾಮಾಜಿಕ ಮಟ್ಟದ್ದು ಸರ್ಕಾರ ಮಟ್ಟದ್ದು ತಿಕ್ಕಡು ಈ ಸಂಸ್ಥೆಯ ನಡಾತು ಬೆಳವಡೆ ಪಡೆದು ಎಂಗಳು ದೇವರ ಜನ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಸ್ಟ್ಯಾಂಡ್ಸ್ ಅಪ್ ಯೂಟ್ಯೂಬ್ ಚಾನಲ್ ಇನಿ ಯಕ್ಷಧ್ರುವ ಪಟ್ಲ ಸಂಭ್ರಮ 2023 ಅಡ್ಯಾರ್ ಗಾರ್ಡನ್ ನಡತೊಂದು ಅಂಚ ಪಿದಾಡ್ದಿನಿ ಅಡ್ಯಾರ್ ಗಾರ್ಡನ್ ಮಾತೆಲ್ಲ ಬಳಿ ಉಪಯೋಗ ಕ್ರಮ ಬಳಿಗಳು ಇನ್ಶೂರೆನ್ಸ್ಗೆ ಆಧಾರದ ಜೆರಾಕ್ಸ್ ಹೊಡಿತೀನಿ ಅಂಚ ಚೂರು ಉಂತಾಯಿನಿ ಮತ್ತೆ ಕೂಡ ವಿಧಾನ ನನಗೆ ಪತ್ತದ ಅಡ್ಯಾರ್ ಗಾರ್ಡನ್ ಎತ್ತದ ಏನಿತ್ತು ಮುಲ್ಪಮಲು ಪಟ್ಲ ಸಂಭ್ರಮ ರಟ್ಟೆಡ್ಡು ಕೊಡ್ಡು ಪ್ರೋಗ್ರಾಮ್ ಅವನೊಂದು ಇನ್ಶೂರೆನ್ಸ್ ಎಲ್ಲ ಮಲ್ಪಂಗ ಚೆಂಡು ರೇವ ಇಟ್ಟಿನಿ ತೂಕ ಪೋಯಿ ಒಲ್ದಾದ ಮತ್ತು ಅವನೊಂದು ತೂಕ ನಾನಾಗಿ ಬೆಳಿಗ್ಗೆ ಬಂದೆ ನಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ನಿಕಟಪೂರ್ವ ಪಟ್ಲ ಯಕ್ಷ ಸಂಭ್ರಮ ಪಂಡ ಭಾರಿ ಕಲಾ ಪ್ರದರ್ಶನವೇ ಒತ್ತು ಕೊಡ್ಪನೆ ಕಲಾವಿದರನ್ನ ಬದುಕಿಗೆ ಭದ್ರತೆ ಕೊಡ್ಪನೆ ಅನ್ಸುತ್ತೆ ಕೆಲಸ ಪಟ್ಲ ಫೌಂಡೇಶನ್ ಗುರಿಕಾರರು ఒక ಅನ್ನ ಬಲಿಷ್ಠವಾಯಿನ ಕೊಡುಗೈದಾನಿಲ ಹೃದಯವಂತನ ತಂಡ ಕೆಲಸ ಈ ಸರ್ತಿ ಐಕ್ಯ ಕಿರೀಟ ಸದೃಶವಾದ ತುಳುನಾಡದ ದೈವಾರಾಧನೆಯ ಕ್ಷೇತ್ರದ ಕೆಲಸ ಮಾಡ್ಕೊಂಡು ಕಲಾವಿದರಿಗೆ
ಒಂದು ಈಶ್ವರ್ ಮಲ್ಪನ ಅಂತಿತ್ತು ಕೆಲಸ ಮಲ್ಪಿದ್ರೆ ಒಂದು ಏಪಲ ಮದಪಂದನ ಅಂಚ ಅದ್ಭುತವಾಗಿ ಸರ್ಕಾರ ಮಲ್ಪನ ಅಂತಿನ ಕೆಲಸ నేను పట్ల ఫౌండేషన్ మల్పొందండి ఉందేనే ఆదర్శ జగత్తొంದು ಸರ್ಕಾರದ ತುಂಬುದ ದಿನಪೇಡೆ ಅನುಸರಿಸೇ ಅವಕಾಶಗಳು ಮಲ್ಪೊಡು ಕಲಾವಿದರನ್ನ ಬದುಕು ಸ್ಪಂದಿಸವನ್ನು ಕೆಲಸ ಮಾಡುವುದಕ್ಕೆ ಕೈಕಾಣ ಮತ್ತು ಶುಭ ಹಾರೈಕೆ. ನಮ್ಮ ಯಕ್ಷ ಸಂಭ್ರಮದ ರೂವಾರಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟುಲ್ಲೇರು. ಹಾಯ್ ಗೈಸ್ ತಿರುಗಾಟ ಮಾತ ಮುಗಿಂದತೆ ಪತ್ತನಾಜೆ ಕರಿಂದತೆ ಅಂಚಾದ ಕಲಾವಿದರ ಮತ ಕೂಡ ಒಟ್ಟಾತ ಅಂಚಾಗಿ ಮುರಣಿಲ್ ಕೊಂಚ 4 ದಿನ ಆಡತ್ತೆ ಅಂಚ ಬಾರಿ ಸಂತೋಷ ತುಂಬ ಪಾತೇನೆ ಪತ್ತನ ಮೂಲ ನಮ್ಮ ಯುವ ಶ್ರೀವೇಶಧಾರಿ ಅಂತ ನಲ್ಲ ಶ್ರೀವೇಶಧಾರಿ ಬಕ್ಕೊಂಜಿ ಯುವ ಭಾಗವತರಲ್ಲಿ ಸಂತೋಷ ಪುತ್ತೂರ್ದ ಮುಟ್ಟು ತಿಲಕರಾಜ್ ಹೇಗಿದೆ ಅರೆ ಹಾಕ್ಲಿಕ್ಕೆ ನಿತ್ಯ ಸನ್ಮಾನ ಜನಕ್ಕೆ ಬೇರೆಲ್ಲ ರಾಜ್ಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಇಲ್ಲಿನ ಸ್ವಂತ ಊರಿನ ಇನ್ನೊಬ್ಬರಾಗಿ ಕೂಡ ಸಾಧನೆ ಬರೀ ಗಿಳಿದಾಗಿದೆ ಆ ಗಿಳಿ ರಾದುಬೋದು ಐದು ಬರೀ ಕಣಿದಾಗಿದೆ ಆ ಕಣಿ ರಾದುಬೋದು ಐದು ಬರೀ ಮರನಾಗಿದೆ ಆ ಮರದ ಮೇಲೆ ರಾದುಬೋದಿನ ಗಿಳಿಲ ಬರ್ತದೆ ಸಾರು ಬರ್ತದೆ ಕಣಿಲ ಬರ್ತದೆ ಪಂಚ ಅದೇ ವಿಶಾಲವಾಗಿ ಕ್ಷೇತ್ರ ಅದ್ಭುತವಾಗಿ నేను పండుగ సంతోషం ಮೂಲು ಜ್ಯೂಸ್ ಉಂಡು ಕಲರ್ ಕಲರ್ದ ಪಚ್ಚದಂಡು ನೀರಿದಂಡು ನಾಟಕ ಕಲಾವಿದರ ಹಬ್ಬಗಾರರು ಮಾಡಿದೆ ಕಂಪನಿ ಒಂದು ಕಾರ್ಯಗಳು ಇಂಥ ಸುಮಾರು ಕಲಾವಿದರ ಖುಷಿ
ಆಟೋ ದಿಯಾ ಜ್ಯೂಸ್ ಮಾಡಿ ಓಂ ಕಲರ್ ಜ್ಯೂಸ್ ಮಾಡಿ ಈಗಾಗಲೇ ನಾಳೆ ಬೆಳಿಗ್ಗೆ 7 ಗಂಟೆಗೆ ಭವ್ಯವಾದಂತಹ ವೃಕ್ಷ ಮಾತು ಜ್ಯೂಸ್ ಈ ಮುಗಿತಾನ ವೈಭವದ ಮೆರವಣಿಗೆ ಜ್ಯೂಸ್ ಮುಗೀತು ಸಾಗಿ ಬರಬೇಕಿದೆ. ಯಾಮಂತ ರಸ್ತೆಯಲ್ಲಿ ಬರ್ತಲ್ಲ ಜ್ಯೂಸ್ ಖಾಲಿ ಜಾಸ್ತಿ ಬಚ್ಚದೆಲ್ಲ ಬ್ಲೂತೆಲ್ಲ ಗ್ರೀನ್ದೆಲ್ಲ ಬರ್ತದ ಏತ್ ಬರ್ತದೆ ಒಂಜನ ಬರ್ತದೆ ಬರ್ತದೆ ಯಾವ ಮಾಡ್ತಿದ್ದೆ ಅದ್ರಲ್ಲಿ ಕೊನಕ್ಕೆ 2 ಪೀಸ್ ಬರ್ತದೆ ಸಂಭ್ರಮದ ಬಗ್ಗೆ ಈ ಅಭಿಪ್ರಾಯ ಈಗ ಎಂಟವನ್ನು ಬೆಂಬಲಿಸಿಕೊಂಡು ಅದು ಕಡಿಯರೆ ಕಾರಣದಲ್ಲಿ ಖಂಡಿಸಿದ ನಕ್ಷತ್ರ ಪಟ್ಟ ಫೌಂಡೇಶನ್ ಘಟಕ ಶುರುವಾದ 7 ವರ್ಷ ಕರೀನು ಈತ ನೆಟ್ಟಲ ಇಂದ್ಯ ಜನ ಪಾಪದ ಕಲಾವಿದರಿಗೆ ಆರ್ಥಿಕವಾದ ಸಹಕಾರ ಕೊಡ್ತಲು ಮಾತ್ರವತ್ತು ಇಂದ್ಯ ಜನ ಸಾನಿಲೆಗೆ ಮಾನಸಿಕ ನೆಮ್ಮದಿ ಕೊಡ್ತಲು ಇನಿ ವಿಶ್ವವ್ಯಾಪ್ತಿಯಾದ ಅಲ್ಪ ಘಟಕ ಸ್ಥಾಪನೆ ಆದ ಇಂದ್ಯ ಜನಕ್ಕೆ ಒಂಜಿ ಪ್ರಾಮಾಣಿಕವಾಗಿನ ಸೇವಾ ಸಂಸ್ಥೆ ಪಂಪಿನ ಸುಗರ್ತೆಯನ್ನು ಕೊಟ್ಟು ಯಕ್ಷಗಾನ ಕಲಾರಂಗ ಮತ್ತು ರಂಗಭೂಮಿ ದೈವ ಕಲೆ ಇದಕ್ಕೆ ಪೂರ ಇಂಜ ಸಹಕಾರ ಕೊಟ್ಟು ಸಂಸ್ಥೆ ಎಷ್ಟು ಎಂಕುಲ್ಲ ಉಳ್ಳ ಪ್ರದೇಶ ಹೆಮ್ಮೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿನ ಶುಭ ಕೊರಂದು ನನಾತ್ ಸಹಕಾರ ಸಹಾಯ ಕೇವಲ ಸಾಮಾಜಿಕ ಮಟ್ಟದ್ದು ಸರ್ಕಾರ ಮಟ್ಟದ್ದು ದಿಕ್ಕಡು ಈ ಸಂಸ್ಥೆ ನನಾತ್ ಬೆಳವಡೆ ಪಡೆದು ಎಂಗಳು ದೇವರ ಜನ ಪಣದಂತಾರೆ ಊಟ ಆಯ್ತಾ ನಮಸ್ಕಾರ ಎಂಗಲ ಡೈಜ್ ವರ್ಲ್ಡ್ ಕಾಮಿಡಿ ರಾಜ್ಯದ ಫೈನಲಿಸ್ಟ್ ಮನೀಶ್ ಶೆಟ್ಟಿ ಬೊಕ ಎಂಚ ಉಡಗಟ್ಟಿ ಖುಷಿ ಅಲ್ಲ ಮತ್ತೆ ಮಾತಾಡಲು ಬಂದು ಇನ್ಶೂರೆನ್ಸ್ ಮಂತ್ಲಿ ಮಾತಾಡಲಿಕ್ಕೆ ನಾಟಕದ ಚಲನಚಿತ್ರದ ರಿಸರ್ಚ್ ಒಂದು ಸ್ಪೆಷಲ್ ಆದ ರಂಗಭೂಮಿ ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಒಂದು ಎಡ್ಡೆ ವಿಷಯ ಎಲ್ಲದ ಕಾರ್ಯಕ್ರಮಗಳು ಪ್ರತಿ ವರ್ಷದ ಕಾರ್ಯಕ್ರಮಗಳು ಬರ್ತಾರೆ ಕಲಾವಿದರಿಗೆ ಹೆಚ್ಚಿನಗಳಿಗೆ ಮಾತಾಡಲಿಲ್ಲ ಎಂಕಲ್ ಗ್ರೂಪ್ ಎಲ್ಲ ಮೆಸೇಜ್ ಮಾಡ್ದ ಮಾತಾಡಲ್ಲ ಮಂತ್ಕೊಂಡ್ಲಿ ಎಡ್ಡ ವಿಷಯ ಕಲಾವಿದರಿಗೆ ಬೇತದಾದ ತಿಳಿಪವ ಕೋಪ ಕೋಪ ಅದರಲ್ಲಿ ಅಂದಲೂ ಇಲ್ಲದಾಗಲಿ ಕಲಾವಿದ ಅದು ಬೆಂದನಿಗೆ ಸಾರ್ಥಕ ಆಗಿದೆ ಮನೆಗಳವ್ರು ಗೊತ್ತಿತ್ತು ಹಾಂ ಹೊರಗದ್ದು ಹಾಂ ನಮ್ಮ ರಂಜನ್ ಬೋಳೂರು ಖುಷಿ ಅಣ್ಣ ಕಲಾವಿದರು ಮಾತ್ರ ಬಂದು ಒಟ್ಟಿಗೆ ಜಗನ್ನಿವಾಸ್ ಶೆಟ್ರು ಆಟದ ಯಕ್ಷಗಾನ ಕಲಾವಿದರು ಎಲ್ಲರ ವಿಡಿಯೋ ಕಾಮಿಡಿ ಸುಮಾರು ಅಂಡಿ ಅವು ಮಸ್ತ್ ಎಂಗಲ ಯಕ್ಷಬಳ್ಳಿ ಕಡಬಳ್ಳಿ ಅಂಜನೆ ನಮ್ಮ ಕಾಮಿಡಿ ರಾಜರಾಣಿದ ಲಾಸ್ಟ್ ಇಯರ್ದ ವಿನ್ನರ್ ಹರ್ಷಿತುಲ್ಲೇರಿ ಎಂಟು ದಿನ ಜನ ಇವತ್ತು ಖುಷಿ ಅಲ್ಲ ಮಸ್ತ್ ಖುಷಿ ಒಂದು ಕಲಾವಿದರೇ ಕೂಡ ಅದು ಒರಿ ಭಾಗವತರು ಈ ಒಂಜಿ ಭದ್ರತೆಯನ್ನು ಒದಗಿಸುವುದರೊಟ್ಟಿಗೂ ಐತೆ ಕಲಾವಿದರ ಅಕಲೊಂಜಿ ಬೇನೆ ಬೇಜಾರು ಪಟ್ಟೊಣ್ಣಾಡು ಅಕಲಿಗೆ ಒಂಜಿ ಭದ್ರತೆ ಬಗ್ಗೆ ಚಿಂತನೆ ಮಲ್ಪಿನಾಡು ಅದನ್ನು ಒಂಜಿ ಕಲಾವಿದರು ಕೂಡ ಒಂದು ಒಟ್ಟು ಸೇರಿದಂಥ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅಂಚಾದ ಈ ಯಕ್ಷಧ್ರುವ ಪಟ್ಟಣ ಸತೀಶ್ ಶೆಟ್ಟರಿಗೆ ವಿಶೇಷವಾದ ಸಮಸ್ತ ಕಲಾವಿದರ ಪರವಾದ ಉಡಲ್ದಿನಿ ಸೊಲ್ಮೆಯನ್ನು ಸಂದೈತ ಮಾಡ್ತಾನೆ ಆರ್ನ ಒಟ್ಟಿಗೆ ಆರ್ನ ಫಿರವು ಯಕ್ಷರಂಗದ ಒಬ್ಬೇ ಒಂದು ಸಂಬಂಧ ಇದ್ದಾನೆ ನಾವು ಅಕಲನೇ ಬೇತೆ ಬೇತೆ ಬಿಸ್ನೆಸ್ ಇತ್ತಿನಾಕ್ಲು ಅಕಲನೇ ಮಲ್ಲ ಮಲ್ಲ ವ್ಯವಸ್ಥೆ ಇತ್ತಿನಾಕ್ಲು ಈ ಕಲಾವಿದರಿಗೆ ಬೋಡಾದು ಪಟ್ಲದಾರ್ನ ಮಿತ್ತದ ಅಭಿಮಾನಡು ಅಕಲು ಆರ್ನ ಫಿರ ಉಂಟು ಮಾತ್ರ ವ್ಯವಸ್ಥೆಯನ್ನು ತಗೊಂಡು ಐಕೆ ಬೋಡ ಇನ್ನಂಚಿನ ವ್ಯವಸ್ಥೆಯನ್ನು ಮಲ್ತೊಂದು ಉಳ್ಳೇರು ಅಕಲೆಲ್ಲ ನಮ್ಮ ಸಮಸ್ತ ಕಲಾವಿದರ ಪರವಾದ ಒಂಜಿ ಸೊಲ್ಮೆಯನ್ನು ಸಂದೈತ ಮಾಡ್ತಾನೆ ಒಬ್ಬ ಕಲಾವಿದರೆಲ್ಲ ಒಂಜಿ ಎನ್ನ ಕೊಡಿಟ್ಟೊಂಜಿ ಪಾತ್ರ ನಮ್ಗೊಂದು ವ್ಯವಸ್ಥೆ ಇತ್ತು ತಿಕ್ಕದಲ್ಲಿ ಇದನ್ನು ಸದುಪಯೋಗ ಮಲ್ತೊಳ್ಳಿ ಒಬ್ಬರಿ ಭಾಗವತರು ಆರು ನಮ್ಗೆ ಕೊಡೋದು ಮಲ್ತೀನಿ ಅಂಚ ಥರದ್ದು ನಮ್ಮ ಸಂಸ್ಥೆ ಅಂಚಾದ ನಮ್ಮ ಸಂಸ್ಥೆ ಬರ್ತಿನ ಅಭಿಮಾನನು ಇದಕ್ಕೆ ಪೂರ್ಣ ಪ್ರಮಾಣದ ಸಪೋರ್ಟ್ ಮಾಡ್ತೀನಿ ಸಹಾಯ ಮಲ್ಪನೆ ಏನು ಯಕ್ಷಗಾನ ಯಕ್ಷಗಾನ ಕಲಾಭಿಮಾನಿ ಇಲ್ಲರ ಇಕ್ಕಲು ಪೂರ
ಸಪೋರ್ಟ್ ಮಲ್ಪಲೆ ಸಹಾಯ ಮಲ್ಪಲೆ ಎಂದು ತನಕುಲ್ಟ ವಿನಂತಿ ಮಾಡ್ತಾರೆ. ನಮಸ್ಕಾರ. ಸೊಲ್ಮೆಲು ಯಾನು ನಿಖಿಲ ಮೌಕ್ಯದ ಯಕ್ಷಬಲಿ ಕಡಬ ದಿನೇಶ್ ರಾಯ್. ಭಾರಿ ಖುಷಿ ಆದ ಭಾರಿ ಖುಷಿ ವಿಶೇಷವಾದ ನಮ್ಮ ಒಂಜಿ ಹಾಸ್ಯ ಕಲಾವಿದರು ఒక ಮಾತಾ ವಿಭಾಗುಡ್ಲ ಒಂಜಿ ತನ್ನ ಕೊಡುಗೆ ಕೊಡ್ನಾರು ಸಂದೇಶ್ ಬಡಗಬೆಲ್ಲೂರು ಮೇರೆಗೂ ಸೊಲ್ಮೆ ಸಂದೇಶ ನಮಸ್ಕಾರ. ಬಾಯ್ ಫುಲ್ ಫ್ಯಾಮಿಲಿ ಸಮೇತ ಇದ್ದಾರೆ ಬೋಳದಾರ ಬಾಯ್ ಬೋಳದಾರನ ಫುಲ್ಲಿ ಕ್ಯೂಟ್ ಡಾಲ್. ನಮ್ಮ ತುಳು ಮಾಣಿಕ್ಯ ಅರವಿಂದ ಬೋಳಾರ್ದಲ್ಲಿ ಪಟ್ಲ ಯಕ್ಷದ್ರು ಪಟ್ಲ ಬರ್ತಾರೆ ಇರತ್ತ ಮೂಜೆಗೆ ಎಂಜಾಮ್ ಅರಿವು ಅರವಿಂದ ನಮ್ಮಲ್ಲಿ ಭಾಗ್ಯ ಅಂದರೆ ಪಟ್ಲ ಫೌಂಡೇಶನ್ ಆ ಕಾರ್ಯಕ್ರಮ ಕೊಡಲೇಬೇಕು ಒಬ್ಬಂಜಿನ ಅದಕ್ಕೆ ಕಲಾವಿದರನ್ನ ಚಿಂತನೆ ಪಟ್ಲ ಫೌಂಡೇಶನ್ ಕಲಾವಿದರಿಗೆ ಆ ಕಲಾವಿದ ಉತ್ತರ ಕನ್ನಡ ನಿಖರ ಕಲಾವಿದ ಜೊತೆ ನಿಂತಿದ ರಂಗಭೂಮಿ ಕಲಾವಿದರ ಫೌಂಡೇಶನ್ ಯಾಪ ಸ್ಟಾರ್ಟ್ ಆಗುತ್ತೆ ಕಲಾವಿದರಿಗೆ ಒಂದು ಕೇಂದ್ರ ಫೈನಲಿ ಮಾತಾಡಿ ನಾನು ಆಯ್ತಾ ರಿಟರ್ನ್ ಬಿದ್ದಾಡೋದಿಲ್ಲ ಭಾರಿ ಖುಷಿ ಉಂಡು ಎಲ್ಲೆಲ್ಲ ಬರ್ರೆ ಉಂಡು ಐನಡ್ದು ಬೇಗ ಬಿದ್ದಾಡೋದಿಲ್ಲ 10 ಜನ ಕೇರಿ ಮಾತ ಕಲಾವಿದರು ಬರ್ತದ್ದು ನೀವು ಒಟ್ಟು ಸೇರಿನಂಗೆ ಇನ್ನೊಂದು ವರ್ಷಗಳ ಆದಿನಂಚಿನ ಭಾರಿ ಮಲ್ಲ ಮಟ್ಟದಲ್ಲಿ ಸಂಭ್ರಮದ ಬರೋದು ನನ್ನ ಇಲ್ಲದಂತೆ ಬಿದ್ದಾಡು ಅಂತ ಇನ್ನಿತ್ತ ಫಸ್ಟ್ ಡೇದ ಈ ಬ್ಲಾಗ್ ನೀಡೆ ಮುಗಿತೊಂದಿಲ್ಲ ಎಲ್ಲ ಕೂಡ ಬರ್ರೆ ಉಂಡು ಎಲ್ಲದಾದ ಮಾತಾಡಿ ಮತ್ತು ತಿಕ್ಕುವರೆ ಎಂಟು ಮಾತಾಡಿ ಮಾತೆಲ್ಲ ನಿರೀಕ್ಷಿಸುತ್ತೆ ಮಾತ್ರೆಗಳ ಯಾರು ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಸಪೋರ್ಟ್ ಮಾಡ್ಕೊಂಡು ಈಗ ಮಾತಾಡೋ ಬಾಯ್.